ಮೊಬೈಲ್ ಗ್ಯಾಜೆಟ್ ಪ್ರಿಯರಿಗೆಂದು ಸಿಹಿ ಸುದ್ದಿ. 16 ಹೊಸ ವಿಭಿನ್ನ ಫೀಚರ್ಗಳನ್ನು ಒಳಗೊಂಡಂತಹ ರೆಡ್ಮಿ 6 Pro ಸ್ಮಾರ್ಟ್ ಫೋನ್ ಮಾರುಕಟ್ಟೆಗೆ ಬಿಡುಗಡೆಗೊಂಡಿದೆ. ದೇಶದ ನಂಬರ್ 1 ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ಎಂಐ ಸಂಸ್ಥೆಯ ಮಂಗಳೂರಿನ ಅಧಿಕೃತ ಶೋರೂಮ್ ಪ್ಲಾನೆಟ್ ಜಿಯಲ್ಲಿ ನೂತನ ಮಾದರಿಯ ರೆಡ್ಮಿ 6 Pro ಫೋನ್ ಅನ್ನು ಅನಾವರಣಗೊಳಿಸಲಾಯಿತು. ಶಿಯೋಮಿ ಟೆಕ್ನಾಲಜಿ ಇಂಡಿಯಾದ ರಾಜ್ಯ ಮುಖ್ಯಸ್ಥ ಸಾಜು ರತ್ನಂ ಮತ್ತು ನಗರ ಮಾರುಕಟ್ಟೆ ವ್ಯವಸ್ಥಾಪಕ ರವೀಂದ್ರ ಜಯರಾಮ್ ಅವರು ನೂತನ ರೆಡ್ಮಿ 6 Pro ಸ್ಮಾರ್ಟ್ ಫೋನ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಕಾನೂನು ಮತ್ತು ತೆರಿಗೆ ವಿಭಾಗದ ಅಬ್ದುಲ್ ಖಾದರ್ ಇಡ್ಯಾ, ಉದ್ಯಮಿ ಮೊಹಿದೀನ್, ಶಿಯಾಮಿಯ ಮಂಗಳೂರು ಮತ್ತು ಉಡುಪಿ ಜಿಲ್ಲಾ ವಿತರಕ ನಿಕೋಲಸ್ ಲೂಯಿಸ್, ತ್ರಿಷಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ ಮೇಘನಾ ಆರ್ ಕಾಮತ್, ಪ್ಲಾನೆಟ್ ಜಿ ದಿ ಮೊಬೈಲ್ ಗ್ಯಾಲರಿಯ ಮಾಲೀಕರಾದ ಗುರುದತ್ ಕಾಮತ್, ಗೋಪಿನಾಥ್ ಕಾಮತ್ ಮತ್ತು ರಾಹುಲ್ ಕಾಮತ್, ಪ್ಲಾನೆಟ್ ಜಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಬಹುನಿರೀಕ್ಷಿತ ರೆಡ್ಮಿ 6 Pro ಸ್ಮಾರ್ಟ್ ಫೋನ್ ಅತ್ಯಾಧುನಿಕ ಫ್ಯೂಚರ್ಗಳನ್ನು ಒಳಗೊಂಡಿದೆ. 5.84 ಇಂಚಿನ ಫುಲ್ HD ಡಿಸ್ಪ್ಲೇ, 12 MP ಮತ್ತು 5 MP AI ಡ್ಯುಯಲ್ ರೇರ್ ಕ್ಯಾಮೆರಾ, 2+1 ಸಿಮ್ ಮತ್ತು ಮೈಕ್ರೋ SD ಸ್ಲಾಟ್ ಜೊತೆಗೆ 2 ದಿನ ಬ್ಯಾಟರಿ ಲೈಫ್ನ 4000 mAh ಬ್ಯಾಟರಿಯನ್ನ ಹೊಂದಿದೆ. ಫಿಂಗರ್ ಪ್ರಿಂಟ್ನ ಸೆನ್ಸಾರ್ ಮತ್ತು ಫೇಸ್ ಅನ್ಲಾಕ್ ಸಿಸ್ಟಮ್ ಜೊತೆಗೆ ಆಕರ್ಷಕ ನಾಚ್ ಡಿಸೈನ್ ಅನ್ನ ಫೋನ್ ಹೊಂದಿದೆ. 3GB, 32GB ಮತ್ತು 4GB, 64GB ಎನ್ನುವ 2 ವಿಧಗಳಲ್ಲಿ ಫೋನ್ ಲಭ್ಯವಿದ್ದು, ಗ್ರಾಹಕರು ಕೂಡಲೇ ಪ್ಲಾನೆಟ್ ಜಿ ಶೋರೂಮ್ನಲ್ಲಿ ತಮ್ಮಿಷ್ಟದ ಫೋನ್ ಅನ್ನು ಖರೀದಿಸಬಹುದು. ನ್ಯೂಸ್ ಬ್ಯೂರೋ ವಿ ಪೊಲೀಸ್ ಮಂಗಳೂರು.